ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಸಂಸದ ಡಿಕೆ ಸುರೇಶ್ ಅವರ ಮೇಲೆ ನಡೆದಿರುವಂತಹ ದಾಳಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ. ದೇಶ ರಾಜ್ಯದಲ್ಲಿ ಬಿಜೆಪಿಗೆ ವಿರುದ್ಧವಾಗಿ ಏನಾದರೂ ವಿಚಾರಗಳು ನಡೆದರೆ ಅದನ್ನ ಡೈವರ್ಟ್ ಮಾಡೋದಿಕ್ಕೆ ಬಿಜೆಪಿ ಅನುಸರಿಸುವ ಏಕೈಕ ತಂತ್ರ ಅಂತ ಹೇಳಿದ್ರೆ ಇಡಿಯನ್ನ ಅಥವಾ ಐಟಿಯನ್ನ ಬಳಕೆ ಮಾಡುವಂಥದ್ದು ಅಥವಾ ಸಿಬಿಐಯನ್ನ ಬಳಕೆ ಮಾಡಿಕೊಂಡು ಅಟೆನ್ಷನ್ ಡೈವರ್ಟ್ ಮಾಡುವುದು ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಸೋಲುವಂತದ್ದು ಬಿಜೆಪಿಗೆ ಖಾತ್ರಿಯಾಗಿದೆ. ಚುನಾವಣೆಯಲ್ಲಿ ಸೋಲುವುದನ್ನು ತಪ್ಪಿಸಲು ಡಿಕೆಶಿ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಲು ಬಿಜೆಪಿ ಈ ತಂತ್ರವನ್ನು ಅನುಸರಿಸಿದೆ ಅಂತ ಆರೋಪಿಸಿದರು. ಸಿಬಿಐ ತನಿಖೆ ಕೊಡಬಾರದು ಅಂತೇಳಿ ಯಾರೊಬ್ಬರು ಹೈಕೋರ್ಟ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಅವರು ತೀರ್ಮಾನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅಥವಾ ಮಾಡಬಾರದು ಅಂತ ಹೇಳುವುದಕ್ಕಿಂತಲೂ ಮಾಡಿದರೂ ಕೋಯರ್ಸಿವ್ ಸ್ಟೆಪ್ ಅನ್ನು ತೆಗೆದುಕೊಳ್ಬಾರದು, ಅಂದರೆ ಗಂಭೀರವಾಗಿರ್ತಕ್ಕಂಥ ಯಾವುದೇ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಬಾರದು ಅಂತ ಹೇಳಿ ಒಂದು ಸರ್ಕಾರ ಸಿಬಿಐ ಕೊಡಬೇಕು ಅಂತ ಹೇಳಿದಾಗಲೂ ಹೈಕೋರ್ಟು ಈ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಅಂದರೆ ಯಾವುದೇ ದಾಳಿ ಮಾಡಬೇಕಾಗಿದ್ರೆ ಐದರ್ ದೇ ಶುಡ್ ಹ್ಯಾವ್ ಗಿವನ್ ನೋಟಿಸ್ ನಾರ್ ದೇ ಶುಡ್ ಹ್ಯಾವ್ ಫಾಲೋಡ್ ದಿ ಅದರ್ ಪ್ರೊಸೀಜರ್ಸ್. ಇದನ್ನು ಏನೂ ಮಾಡಿದೆ ಏಕಾಏಕಿಯಾಗಿ ಯಾವುದಾದ್ರೂ ಒಂದು ದೇಶದಲ್ಲಿ ದೊಡ್ಡ ವಿಚಾರಗಳು ಬಿಜೆಪಿಗೆ ವಿರುದ್ಧ ಆಗ್ತದೆ ಅಂತ ಗೊತ್ತಾದ್ರೆ ಅದನ್ನ ಡೈವರ್ಟ್ ಮಾಡಲು ಬಿಜೆಪಿ ಅವರು ಮಾಡುವಂತ ಏಕೈಕ ತಂತ್ರ ಅಂದ್ರೆ ಐದರ್ ಇಡಿಯನ್ನ ಉಪಯೋಗ ಮಾಡುದು ಅಥವಾ ಐಟಿಯನ್ನು ಉಪಯೋಗ ಮಾಡುದು ಅಥವಾ ಸಿಬಿಐನ ಉಪಯೋಗ ಮಾಡಿ ಎಲ್ಲಿಯೋ ಒಂದು ಕಡೆ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡುದು. ಇವತ್ತು ಉತ್ತರ ಪ್ರದೇಶದಲ್ಲಿ ನಡೆದಂತ ಘಟನೆ ಏನಿದೆ, ಅತ್ಯಾಚಾರ ಘಟನೆ ಮಾಡಿ ಹೆಣ್ಣು ಮಗಳ ದೇಹವನ್ನ ಸುಟ್ಟಿರ್ತಕ್ಕಂಥ ಸರ್ಕಾರದ ಪ್ರಯೋಜಿತವಾಗಿರ್ತಕ್ಕಂಥ ಪ್ರಕರಣ ಏನಿದೆ, ಇದನ್ನು ಇಡೀ ಭಾರತ ದೇಶದಲ್ಲಿ ತಲ್ಲಣವನ್ನು ಮೂಡಿಸಿದೆ.